ಹಾಗಾದ್ರೆ ಸೌಜನ್ಯಂದು ವಿಡಿಯೋ ಇದೆ. ಗೊತ್ತಿಲ್ಲ, ನಂಗೆ ಸಿಗ್ಲಿಲ್ಲ. ಎಂಟಿ ಹತ್ರನೂ ಕೂಡ ಮಾತಾಡೋದಿಲ್ಲ ಇವನಿದ್ದಾನೆ ಅಂತ ಹೇಳಿ ಅಷ್ಟೇ ಹೆದರ್ತಾರೆ. ಗೊತ್ತಾ ನಿಮ್ಗೆ? ಯಾಕಂತೇಳಿ ನಮ್ಮನ್ನು ಪ್ರಥಮ ಹಂತದಲ್ಲೇ ಕೊಲೆ ಮಾಡ್ಲಿಕ್ಕೆ ನೋಡಿದವರು, ಎನ್ಕೌಂಟರ್ ಮಾಡಿಸ್ಲಿಕ್ಕೆ ನೋಡಿದವರು 4-5 ಮಂದಿ ಇದ್ದಾರೆ. ಹೆಸರು ಗೊತ್ತಿದೆ, ಎಲ್ಲ ಪರಿಚಯದವರು, ಎಲ್ಲದು. ಸುಪ್ರೀಂ ಕೋರ್ಟ್ ಅಲ್ಲಿ CBI ತನಿಖೆ ಮಾಡುವಾಗ ನನ್ನ ಕರೆದು ಕೇಳಿದ್ರೆ ಹೇಳ್ತೇನೆ ಅಂತ ಹೇಳಿದೆ. ಅವರ ಸಂಬಂಧದವ್ರ ಮುಖಾಂತರ ಹೇಳಿ ಕಳಿಸಿದ್ದೇನೆ. ಬಂದು ಸ್ಟೇಷನ್ ಒಪ್ಕೊಳ್ಳಿ ಅವನು. ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಬಂದಾಗ ಸೌಜನ್ಯ ಅವರ ಮನೆಗೆ ದಾರಿಯೇ ತೋರಿಸ್ಲಿಲ್ಲ ಅಂತೆ. ನಿಮ್ಗೆ ಗೊತ್ತಿಲ್ವ ಈಗ ಸೌಜನ್ಯ ಅತ್ಯಾಚಾರಿ ಯಾರು ಅಂತ ಹೇಳಿ? ನೀವೊಂದ್ಸಲ ಹೇಳಿ. ಮರುದಿವಸ ಈಗ ಕೂತ್ಕೊಳ್ಳಿಕ್ಕೆ ಇಲ್ಲ ನೀವು ಹೆಣ ನೇತ್ರಾವತಿಯಲ್ಲಿ, ಅದಕ್ಕೆ ಹೇಳಲಿಕ್ಕೆ ಬರುದಿಲ್ಲ ಯಾರು. ಪಾಪ ಅವರವರ ಹೊಟ್ಟೆ ಪಾಡಿಕೆ ಏನೋ ಬದುಕ್ತಾ ಇದ್ದಾರೆ ಅಲ್ಲಿ. ನಾವಿನ್ನು ಅವರ ಹೆಣ ನೋಡ್ಬೇಕಾ? ಎಲ್ರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ? ಎಂಟಿ ಹತ್ರನೂ ಕೂಡ ಮಾತಾಡೋದಿಲ್ಲ ಇವನಿದ್ದಾನೆ ಅಂತ ಹೇಳಿ ಅಷ್ಟೇ ಹೆದರ್ತಾರೆ. ಗೊತ್ತಾ ನಿಮ್ಗೆ? ಸ್ವಂತ ಎಂಟಿ ಹತ್ರ ಕೂಡ ಹೇಳ್ಕೊಳ್ಳೋದಿಲ್ಲ ಇಂಥವನು ಕೊಂದದ್ದು ಅಂತ ಹೇಳಿ, ಮುಗಿಸಿ ಬಿಡ್ತಾರೆ ಅಂತ ಹೇಳಿ. ಇದು ಹೆದರಿಕೆ. ನಮ್ಗೇನು ಹೆದರಿಕೆ ಬಿಟ್ಟಿದೆ ಸ್ವಲ್ಪ. ಆ ಮಂಜುನಾಥ ಅಣ್ಣಪ್ಪ ಬಿಡಿಸಿದ್ದಾರೆ, ಹಾಗಾಗಿ ಬಿಟ್ಟಿದೆ ನಮ್ಗೆ. ಯಾಕಂತೇಳಿ ನಮ್ಮನ್ನು ಪ್ರಥಮ ಹಂತದಲ್ಲೇ ಕೊಲೆ ಮಾಡ್ಲಿಕ್ಕೆ ನೋಡಿದವರು, ಎನ್ಕೌಂಟರ್ ಮಾಡಿಸ್ಲಿಕ್ಕೆ ನೋಡಿದವರು. ಆವತ್ತೇ ಬಿಟ್ಟಿದ್ದೇನೆ ನಾನು ಸತ್ತೋಗಿದ್ದೇನೆ ಅಂತ ಹೇಳಿ. ಈಗ ನಾನು ಸತ್ತು ಬದುಕಿ ಮಾತಾಡೋದು ಈಗ, ಹಾಗಾಗಿ ಯಾವುದೇ ಹೆದರಿಕೆ ಇಲ್ಲದೆ ಮಾತಾಡೋದು ನಾನು. 11 ವರ್ಷದ ಹಿಂದೆ ನನಗೆ ಎಲ್ಲ ಜನ ಕಳಿಸಿ ಗಿನ್ನು ಕಳಿಸಿ ಎನ್ಕೌಂಟರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವರು. ನಾನು ಆವತ್ತೇ ಯೋಚನೆ ಮಾಡಿದ್ದೆ ಸತ್ತಾಗಿದೆ ನಾನು ಅಂತೇಳಿ. ಇವತ್ತು ಸತ್ತು ಬದುಕಿ ಮಾತಾಡೋದು ನಾನು ಇವತ್ತು. ಹಾಗಾಗಿ ನಿರರ್ಗಳವಾಗಿ ಯಾರ ವಿರುದ್ಧ ಕೂಡ ಮಾತಾಡ್ತೇನೆ ನಾನು. ಮಾತಾಡೋದು ಮಾತ್ರ ಸತ್ಯವೇ ಮಾತಾಡೋದು. ಈಗಿನ ತನಕ ಮಾತಾಡಿದ್ದು ಸತ್ಯ, ಇನ್ನು ದೊಡ್ಡ ದೊಡ್ಡ ಸತ್ಯಗಳು ಹೊರಗೆ ಬರ್ತದೆ. ನೋಡುವ ಯಾವ ರೀತಿ ಅಣ್ಣಪ್ಪ ಮಂಜುನಾಥ ತಂದು ಕೊಡ್ತಾರೆ, ಆ ರೀತಿ ನಾವು ಸಮಾಜಕ್ಕೆ ಅದನ್ನು ಕೊಡ್ತೇವೆ, ಆ ಸತ್ಯವನ್ನು. ನಂಗೆ ಒಬ್ರು ಪರಿಚಯದವರಿದ್ರು. ಅವರು ಆವಾಗೆಲ್ಲ ನಮ್ಮ ಹತ್ರ ಎಲ್ಲ ಸಣ್ಣ ಸಣ್ಣ ಮೊಬೈಲ್, ಅವ್ರದ್ದು ಸ್ವಲ್ಪ ಒಳ್ಳೆ ಮೊಬೈಲ್ ಇತ್ತು. ನಾವೆಲ್ಲ ಫಿಲ್ಮ್ ನೋಡ್ಲಿಕ್ಕೆ, ಕ್ಯಾಮರಾ ಫೋಟೋ ತೆಗಿಲಿಕ್ಕೆಲ್ಲ ನಾವು ತಗೊಳ್ತಾ ಇದ್ವಿ. ಈ ಸೌಜನ್ಯ ಕೊಲೆ ಪ್ರಕರಣ ನಡೆದ ನಂತರ ನಮ್ಗೆ ಮೊಬೈಲ್ ಕೊಡ್ತಾ ಇರ್ಲಿಲ್ಲ ಅವರು. ಪಾಸ್ವರ್ಡ್ ಹಾಕಿ ಅದರಲ್ಲಿ ಸೌಜನ್ಯನ ವಿಷಯ ಇದೆ, ಅದನ್ನು ನೋಡಬಾರ್ದು ನೀನು ಅಂತ ಹೇಳಿದ್ರು ನನಗೆ. ಆಮೇಲೆ ನಾವು ಮೊಬೈಲ್ ಎಲ್ಲ ಮುಟ್ಲಿಕ್ಕೆ ಹೋಗ್ಲಿಲ್ಲ. ಅವ್ರು ಪಾಸ್ವರ್ಡ್ ಹಾಕಿ ಎಲ್ಲ ಇಡ್ತಾ ಇದ್ರು. ಅವ್ರು ಯಾರು ಎಲ್ಲಿಯವರಂತ ಬೇಡ, ಅದು ನೀವು ಹೇಳಿದ ಹಾಗೆ. ಹಾಗಾದ್ರೆ ಸೌಜನ್ಯಂದು ವಿಡಿಯೋ ಇದೆ. ಗೊತ್ತಿಲ್ಲ, ನಂಗೆ ಸಿಗ್ಲಿಲ್ಲ. ಇರ್ಲಿ, ಅದು ಇವತ್ತಲ್ಲ ನಾಳೆ ಹೊರಗಡೆ ಬರ್ತದೆ, ಬಂದೇ ಬರ್ತದೆ ಬಿಡಿ. ಹಿಡಿಯೋನಿಗೆ ಯಾವ ರೀತಿ ಹಿಡಿಲಿಕ್ಕೆ ಇಲ್ಲ, ಇದನ್ನು ಯಾರೂ ಬಾಯಿ ಬಿಡುವುದಿಲ್ಲ. ಅಣ್ಣಪ್ಪನೇ ಮುಂದಿನ ದಿನಗಳಲ್ಲಿ ಬಾಯಿ ಬಿಡಿಸ್ತಾರೆ. ಗೊತ್ತಾಯ್ತಾ? ನೀವೆಲ್ಲ ಆಸುಪಾಸಿನ ಜನಗಳೇ ನೋಡಿದವರು ಇದನ್ನೆಲ್ಲ. ಪದ್ಮಾಲತಾ ಕೊಳೆ ಪ್ರಕರಣದಿಂದ ಇಲ್ಲಿ ತನಕ ನೋಡಿದವರು. ಆದ್ರೆ ಹಿಂದ್ಗಡೆ ನೋಡ್ಲಿಕ್ಕೆ ಹೋದ್ರೆ ಅದೇ ರೀತಿಯ ಕತೆ. ಇದರಾಗಿ ನಾವು ಅದನ್ನೆಲ್ಲ ಜಾಸ್ತಿ ಮಾತಾಡೋದು, ಇನ್ನು ಏನೋ ಮಾಡ್ಕೊಳ್ಳೋದು ಅಂತ ಹೇಳ. ನಮ್ಗೆ ಒಂದಷ್ಟು ಮಾಹಿತಿಗಳು ಬರ್ತವೆ, ಯಾರು ಏನು ಎಂತ ಅಂತ ಹೇಳಿ, ಯಾವ ರೆಸಾರ್ಟ್ ಅಲ್ಲಿ ಆಗಿದೆ, ಎಲ್ಲಿ ಆಗಿದ್ದು, ಅದನ್ನೆಲ್ಲ ಮುಚ್ಚಿಸಿದ್ದಾರೆ. ಇಲ್ಲಾಂದ್ರೆ ಆರೋಪಿ ಸಿಗೋದಿಲ್ವಾ? ನಾವು ಅದನ್ನೇ ಹೇಳೋದು. ತನಿಖಾಧಿಕಾರಿಗಳನ್ನು, ಡಾಕ್ಟರ್ಸ್ಗಳನ್ನು ಎಲ್ಲ ಒಳಗೆ ಹಾಕಿ ಮೊನ್ನೆ ಇವನಿಗೆ ಮಾಡಿದ್ರಲ್ಲ ಚಿತ್ರಹಿಂಸೆ, ಯಾರಿಗೆ ಒಪ್ಪಿಕೋ ಅಂತ ಹೇಳಿ ಸಂತೋಷ್ ರಾವ್ಗೆ, ಆ ರೀತಿ ಇವರಿಗೆ ಮಾಡಿದ್ರೆ ತನ್ನಷ್ಟೇ ಗೊತ್ತಾಗ್ತದೆ. ನನ್ನ ಹತ್ರ ಒಪ್ಪಿಕೊಂಡಂತ ವಿಷಯ ಯಾರು? ಇದೇ ಯೋಗೀಶ. 4-5 ಮಂದಿ ಇದ್ದಾರೆ, ಹೆಸರು ಗೊತ್ತಿದೆ, ಎಲ್ಲ ಪರಿಚಯದವರು, ಎಲ್ಲದು. ನಾನು ಮಾತ್ರ ಹೇಳಿದ್ರೆ ಅಣ್ಣ, ನಾನು ಆವತ್ತು ಗಣಪತಿಯನ್ನು ಕೊಂದಾಗೆ ಆ ಮಡಿಕೇರಿಯಲ್ಲಿ ನನ್ನನ್ನು ಕೊಲ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇದು ಮಾಡಿದ್ದು, ಕೇಸನ್ನು ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದು ಅಂತ ಹೇಳಿ. ಸುಪ್ರೀಂ ಕೋರ್ಟ್ ಅಲ್ಲಿ CBI ತನಿಖೆ ಮಾಡುವಾಗ ನನ್ನನ್ನು ಕರೆದು ಕೇಳಿದ್ರೆ ಹೇಳ್ತೇನೆ ಅಂತ ಹೇಳಿದೆ. ಹೇಳಲಿಲ್ಲ ಅವನು ಪಾಪ. ಯಾಕೆ ಹೇಳಲಿಲ್ಲ ಅಂತ ಗೊತ್ತಿಲ್ಲ. ಅಣ್ಣಪ್ಪನ ಶಾಪ, ಮಂಜುನಾಥನ ಶಾಪ ಇನ್ನು ಬಾಕಿ ಇದೆ ಅಂತ ಕಾಣ್ತದೆ. ನೋಡುವ ಮುಂದಿನ ದಿನಗಳಲ್ಲಿ, ನೋಡುವ. ಅವನಿಗೊಂದು ಲಾಸ್ಟ್ಗೆ ವಾರ್ನಿಂಗ್ ಮಾಡಿದ್ದೇನೆ, ಅವರ ಸಂಬಂಧದವ್ರ ಮುಖಾಂತರ ಹೇಳಿ ಕಳಿಸಿದ್ದೇನೆ. ಬಂದು ಸ್ಟೇಷನ್ಲಿ ಒಪ್ಕೊಳ್ಳಿ ಅವನು. ಇಲ್ಲಾಂದ್ರೆ ಅವನು ಮಾಡಿದ ತಪ್ಪಿಗೆ ಅವನ ಹೆಂಡತಿ ಮಕ್ಕಳಿಗೂ ಅವನಿಗೂ ಸಿಗುತ್ತೆ,
ಅದರ ಜೊತೆ ಮಾಡಿಸಿದವನಿಗೂ ಸಿಗುತ್ತೆ. ಈಗ ಬಿಡುದಿಲ್ಲ, ಅಣ್ಣಪ್ಪ ಬಿಡುದಿಲ್ಲ, ಸತ್ಯ ಹೊರಗಡೆ ಬರ್ತದೆ. ಆ ಗಾಢವಾದ ನಂಬಿಕೆ ನನಗೆ ಇದೆ. ಇವತ್ತಲ್ಲ ನಾಳೆ ಸತ್ಯ ಹೊರಗಡೆ ಬರುತ್ತೆ, ಬಂದೇ ಬರಬೇಕು. ಇಲ್ಲಾದ್ರೆ ಆ ಧರ್ಮ ಕ್ಷೇತ್ರದಲ್ಲಿ, ನ್ಯಾಯ ಕ್ಷೇತ್ರದಲ್ಲಿ ನ್ಯಾಯ ಇಲ್ಲದಾಗೆ ಆಗ್ತದೆ. ಜನಗಳು ದೇವರನ್ನು ನಂಬುವುದನ್ನು ಬಿಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ನಾನು ಕಳಕಳಿಯಿಂದ ಆ ಶಕ್ತಿಗಳಲ್ಲಿ ಕಳಕಳಿ ಬೇಡಿಕೊಳ್ಳುವುದೇನು, ಆದಷ್ಟು ಬೇಗ ಶಕ್ತಿಗಳೇ ಸೇರ್ಕೊಂಡು ಈ ಸತ್ಯವನ್ನು ಹೊರಗಡೆ ತನ್ನಿ ಸ್ವಾಮಿ, ತನ್ನಿ. ನ್ಯಾಯದೇವತೆ ಅಣ್ಣಪ್ಪ ಇರ್ಬೋದು, ಸತ್ಯವನ್ನು ಹೊರಗಡೆ ತನ್ನಿ ಯಾರು ಅತ್ಯಾಚಾರಿಗಳು ಅಂತ ಹೇಳಿ. ಇಲ್ಲಾದ್ರೆ ಯಾರು ಮಾಡಿದಾರೆ ನೀವೇ ಬಾಯಿ ಬಿಡಿಸಿ ಅವ್ರ ಹತ್ರ ಉಚ್ಚರಾಗೆ ಬಂದು ಹೇಳಿ ಸಮಾಜದಲ್ಲಿ. ಆ ದೇವರಿಗೆ ಪ್ರಾರ್ಥನೆ ಮಾಡುದು ನಾನು. ನಾವಿನ್ನೇನು ಮಾಡ್ಲಿಕ್ಕೆ ಆಗ್ತದೆ ಸ್ವಾಮಿ ಈ ದೊಡ್ಡವರ ಮಧ್ಯೆ? ಮಾಡಿದ್ರೆ ನಮ್ಮನ್ನು ಈಗ ಕೊಂದು ಬಿಸಾಡ್ತಾರೆ, ಗೊತ್ತಿದೆ ನಮ್ಗೆ, ಗೊತ್ತಿದೆ, ಖಂಡಿತ ಕೊಂದು ಬಿಸಾಡ್ತಾರೆ. ಇದು ಹಿಂದೆ ನಡೆದದ್ದು, ಮುಂದೆ ನಡೆಯುವುದು, ಖಂಡಿತ ಮಾಡ್ತಾರೆ. ರಾಕ್ಷಸರಾಗೆ ನಾಲೆಗೆಲ್ಲ ಒಳಗೆ ಹಾಕಿ ಅದನ್ನು ನೋಡುವಾಗ ಸ್ವಂತ ತಾಯಿಯನ್ನೇ ಕೊಲೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಮ್ಮನ್ನೆಲ್ಲ ಬಿಡ್ತಾರೆ ಸ್ವಾಮಿ ಇನ್ನು ಮುಂದಕ್ಕೆ? ಈ ಸರ್ಕಾರ ಇನ್ನು ಕಣ್ಣು ತೆರಿಬೇಕು. ಕಣ್ಣು ಮುಚ್ಚಿದೆ ಈ ಸರ್ಕಾರ, ದೊಡ್ಡ ಅನಾಹುತ ಆಗ್ತದೆ, ಮಾತ್ರ ದೊಡ್ಡ ಅನಾಹುತ ಆಗ್ತದೆ.